ಮತಾಂತರ ಕಾಯ್ದೆಯಿಂದ ಕಾಂಗ್ರೆಸ್ಗೆ ಏಕೆ ಹೊಟ್ಟೆಯುರೆಂದು ಪ್ರಶ್ನಿಸಿರುವ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಈ ಕಾಯ್ದೆ ರಾಜ್ಯದ ದೇಶದ ಜನರ ಅಪೇಕ್ಷೆಯಾಗಿದೆ. ಲವ್ ಜಿಹಾದ್, ಚಿಕಿತ್ಸೆ, ಬಡತನದ ದುರುಪಯೋಗ ಮಾಡಲಾಗುತ್ತಿದೆ. ಮತಾಂತರ ಮೂಲಕ ಸಮಾಜದಲ್ಲಿ ಅಶಾಂತಿಯನ್ನ ಮೂಡಿಸಲಾಗುತ್ತಿದೆ. ಸಮಾಜದ ಶಾಂತಿಯನ್ನ ಕಾಪಾಡಿಕೊಳ್ಳಲು ಈ ಕಾಯ್ದೆ ಅಗತ್ಯ ಇದೆ. ವೋಟ್ ಬ್ಯಾಂಕಿಗಾಗಿ ಕಾಂಗ್ರೆಸ್ ಕಾಯ್ದೆಯನ್ನ ವಿರೋಧಿಸುತ್ತಿದೆ. ಕಾಂಗ್ರೆಸ್ನದ್ದು ಅಲ್ಪಸಂಖ್ಯಾತ ಓಟಲ್ಲ ಗೆಲ್ಲುವ ಪ್ಲಾನ್. ಕಾಂಗ್ರೆಸ್ಸಿಗರೇ, ನಿಮಗೆ ಬಹುಸಂಖ್ಯಾತರ ಓಟ್ ಬೇಡವಾ ಎಂದು ಅವರು ಈ ಸಂದರ್ಭ ಪ್ರಶ್ನಿಸಿದರು. ಅಲ್ಪಸಂಖ್ಯಾತರ ಓಟಲ್ಲಿ ಗೆದ್ದು ಬರ್ತೀರಾ? ಅವರವರ ಧರ್ಮದಲ್ಲಿ ಇದ್ದರೆ ನಿಮಗೆ ಏನು ಸಮಸ್ಯೆ? ಸಿದ್ದರಾಮಯ್ಯ, ಡಿಕೆಶಿ, ದೆಹಲಿಯ ನಾಯಕರು ವೋಟ್ ಬ್ಯಾಂಕ್ ಮೇಲೆ ಕಣ್ಣಿಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರ ಶುಭ ನುಡಿಗಳನ್ನ ಜನ ನೋಡ್ತಿದ್ದಾರೆ. ಕಾಂಗ್ರೆಸ್ಸಿಗೆ ರಾಜ್ಯದ ಸರಿಯಾಗಿ ಜನತೆ ಪಾಠ ಕಲಿಸುತ್ತಾರೆ ಎಂದು ಅವರು ಹೇಳಿದರು. ಮತಾಂತರ ನಿಷೇಧ ಕಾಯ್ದೆ ಕಾಂಗ್ರೆಸ್ಗೆ ಯಾಕೆ ಹೊಟ್ಟೆವರಿಯಾಗಿದೆ ಅಥವಾ ಅವರಿಗೆ ತೊಂದರೆ ಆಗಿದೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಮತಾಂತರ ನಿಷೇಧ ಕಾಯ್ದೆ ಆಗ್ಬೇಕನ್ನುವಂಥದ್ದು ಈ ರಾಜ್ಯದ ಮತ್ತು ದೇಶದ ಜನರ ಅಪೇಕ್ಷೆ. ಲವ್ ಜಿಹಾದಿನ ಹೆಸರಲ್ಲಿ ಯಾರಿಗೂ ಅನಾರೋಗ್ಯ ಇದೆ, ಅವರಿಗೆ ಚಿಕಿತ್ಸೆ ಕೊಡ್ತೀವಿ ಅನ್ನುವಂಥ ಹೆಸರಲ್ಲಿ ಯಾರ್ದೋ ಬಡತನ ಇದೆ, ಆ ಬಡತನವನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಕೆಲವು ಮತದವರು ಬಡವರನ್ನ ಒತ್ತಡಪೂರ್ವಕವಾಗಿ ಬೇರೆ ಮತಕ್ಕೆ ಕನ್ವರ್ಷನ್ ಮಾಡೋದು, ಮತಾಂತರ ಮಾಡೋದು ನಡೀತಾ ಇದೆ. ಸಮಾಜದಲ್ಲಿ ಅಶಾಂತಿ ಮೂಡ್ತಾ ಇದೆ. ಮೊನ್ನೆ ಮಂಗಳೂರಲ್ಲಿ 4 ಜನ ಆತ್ಮಹತ್ಯೆ ಮಾಡಿದ್ದನ್ನು ಕೂಡ ನಾವು ಕೇಳಿದ್ದೀವಿ. ಒತ್ತಡದಿಂದ ಅವರನ್ನ ಮತಾಂತರ ಮಾಡೋಕ್ಕೆ ಪ್ರೇರಣೆ ಕೊಟ್ಟಿದ್ರು, ಅದಕ್ಕಾಗಿ ಆತ್ಮಹತ್ಯೆ ಆಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಕೇಳಿದ್ದೀವಿ. ಇದೆಲ್ಲದರ ಬಗ್ಗೆ ಕೂಡ ತನಿಖೆ ಆಗಬೇಕಾಗಿದೆ. ಅದಕ್ಕಾಗಿ ಇವತ್ತು ಸಮಾಜದ ಶಾಂತಿಯನ್ನ ಕಾಪಾಡುವುದಕ್ಕಾಗಿ ಮತಾಂತರ ನಿಷೇಧ ಕಾಯ್ದೆಯ ಅಗತ್ಯ ಇದೆ. ಇದನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ. ಕಾಂಗ್ರೆಸ್ ಇವತ್ತು ಮತಾಂತರ ನಿಷೇಧ ಕಾಯ್ದೆಗೆ ವಿರೋಧ ಮಾಡ್ತಾ ಇದೆ ಅಂದ್ರೆ ಅವರು ಕೇವಲ ವೋಟ್ ಬ್ಯಾಂಕಿನ ಮೇಲೆ ಕಣ್ಣಿಟ್ಟಿದ್ದಾರೆ. ಅವರಿಗೆ ವೋಟ್ ಮುಖ್ಯ. ಅಲ್ಪಸಂಖ್ಯಾತರ ವೋಟಲ್ಲಿ ನಾವು ಗೆಲ್ತೀವಿ ಅನ್ನುವಂಥ ಭ್ರಮೆಯಲ್ಲಿ ಅವರು ಇದ್ದಾರೆ. ನಾನು ಇವತ್ತು ಸಿದ್ದರಾಮಯ್ಯನವರಿಗೆ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಮಾತಾಡಿದ್ದಾರೆ. ಅವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ನಿಮ್ಗೆ ಬಹುಸಂಖ್ಯಾತರ ವೋಟ್ ಬೇಡವಾ? ಕೇವಲ ಅಲ್ಪಸಂಖ್ಯಾತರ ವೋಟಲ್ಲೇ ನೀವು ಗೆದ್ದು ಬರ್ತೀರಾ? ಕೇವಲ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡೋದನ್ನು ಯಾಕೆ ಮಾಡ್ತಾ ಇದ್ದೀರಿ? ಮತಾಂತರ ನಿಷೇಧ ಕಾಯ್ದೆಗೂ ಕಾಂಗ್ರೆಸ್ಗೆ ಏನು ಸಂಬಂಧ? ಯಾಕೆ ನೀವು ವಿರೋಧ ಮಾಡ್ತಾ ಇದ್ದೀರಿ? ಸಮಾಜದಲ್ಲಿ ಶಾಂತಿ ನೆಲೆಸಬೇಕಂತ ಮಾಡುವಂಥದ್ದು ಅವರವರ ಧರ್ಮದಲ್ಲಿ ಅವರವರು, ಕ್ರಿಶ್ಚಿಯನ್ರ ಧರ್ಮದಲ್ಲಿ, ಮುಸಲ್ಮಾನರ ಧರ್ಮದಲ್ಲಿ, ಹಿಂದೂಗಳ ಧರ್ಮದಲ್ಲೇ ಉಳಿಯುವಂತೆ ಮಾಡುವುದಕ್ಕೆ ನಿಮ್ಗೆ ಸಮಸ್ಯೆ ಏನು? ಈ ಪ್ರಶ್ನೆಯನ್ನು ಇವತ್ತು ಕಾಂಗ್ರೆಸ್ಗೆ ನಾನು ಕೇಳ್ತಾ ಇದ್ದೀನಿ. ಅದಕ್ಕಾಗಿ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ಕಾಂಗ್ರೆಸ್ಸಿನ ನೇತೃತ್ವ ದೆಹಲಿಯಲ್ಲಿ ಎಲ್ಲರೂ ಕೂಡ ವೋಟ್ ಬ್ಯಾಂಕ್ ನ ಮೇಲೆ ಕಣ್ಣಿಟ್ಟು ಮಾತಾಡ್ತಿದ್ದಾರೆ. ಕಾಂಗ್ರೆಸ್ಗೆ ರಾಜ್ಯದ ಜನ ಪಾಠ ಕಲಿಸ್ತಾರೆ. ಇದೆಲ್ಲವನ್ನ ಕೂಡ ಗಮನಿಸ್ತಿದ್ದಾರೆ. ಇವತ್ತು ಏನು ಚರ್ಚೆ ಆಗ್ತಿದೆ, ಯಾರ ಬಾಯಿಂದ ಏನು ಮಾತು ಬರ್ತಾ ಇದೆ, ಶುಭ ನುಡಿಗಳು, ಇದೆಲ್ಲವನ್ನ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಮತಾಂತರ